ಅಂಬುರುಗದ ಶ್ರೀ ದುರ್ಗಾಂಬಿಕೆ ಶಬಲ ಗಂಗ ಭಗವತಿಯ ಅಂಬಿಕಾ ಸುತ ವಿಘ್ನದ ಪಿರಿದು ಸಂಸುದಿನೇ ಅಂಬುಲಿಧಿಯ ಮಜೆಗೆ ಕೈ ಮುಗಿದು ಅಂಬುಜ ಪದ ಮುದಕ್ಕೆ ಪೊಡ ಮಾಡುವುದ ಬಲಿ ಬಲಿ ಕಥಾಂಬುದವ
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ದೇವೇಂದ್ರ ಸರಿ ಮಂದಗಾರಿಯ ಕವಿದೆ ನಿನ್ನ ನಿರ್ದೇಶನದಂತೆ ಸೃಷ್ಟಿಯ ಪಾಲನಾ ಕಾರ್ಯದಲ್ಲಿ ಸಹಕರಿಸುವ ದೇವತೆಗಳು ನಾವು. ಶತಾಜ್ವಾಲೆಗಳನ್ನು ಗೈದು ಆದಿ ಪುರುಷರಾದ ತ್ರಿಮೂರ್ತಿಯರ ಮನವನ್ನು ಒಲಿಸಿಕೊಂಡು ಪುರಂದರ ನಾಮಕನಾದ ನಾನು ಈ ಸ್ವರ್ಗದ ದೇವೇಂದ್ರನೆನಿಸಿಕೊಂಡಿದ್ದೇನೆ. ಭೋಗಲೋಕವೆನಿಸಿದ ಈ ನಾಕದಲ್ಲಿ ಇರುವುದೇನಿದೆ? ಸಕಲೈಶ್ವರ್ಯ ಭೋಗ ಭಾಗ್ಯವೆಲ್ಲ ನಮಗೆ ಶ್ರೀ ಹರಿಯ ಕರುಣೆಯಿಂದಲೇ ಲಭಿಸಿವೆ ಎಂದರೆ ನಮ್ಮಂತಹ ಪುಣ್ಯಜೀವಿಗಳಾಗಿದ್ದಾರೆ. ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ, ಕಾಮಿಸಿದ್ದನ್ನು ನೀಡುವ ಕಾಮಧೇನು, ಕಲ್ಪವೃಕ್ಷ, ಬೇರುವ ಆನೆ ಐರಾವತ, ಸುರ ಪಾರಿಜಾತ, ಹೀಗೆ ತಿರಿಗೆ ಆಗರವಾಗಿ ಸುಖಕ್ಕೆ ಸಾಗರವೆನಿಸಿ ಮರ್ತ್ಯ ಪಾತಾಳ ಲೋಕದ ಆಗು ಹೋಗುವುದಕ್ಕೂ ಅಧ್ಯಕ್ಷನೆನಿಸಿದ್ದೇನೆ. ಅಗ್ನಿ, ವರುಣ, ವಾಯು, ಕುಬೇರ ಮೊದಲಾದ ದಿಕ್ಪತಿಗಳಿಂದ ಶೋಭಿಸುವ ಈ ಸಭೆಯಲ್ಲಿ ಕಿನ್ನರ, ಕಿಂಪುರುಷ, ಸಿದ್ಧ ಸಾಧ್ಯರೆಲ್ಲರೂ ನೆರೆದಿದ್ದಾರೆ. ಸಕಲ ರಾಜಸಭೆಗೂ ಮಾದರಿ ಎನಿಸಿದ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ನಾನಿದ್ದರೂ ಕಿರೀಟ ಹೊತ್ತದೆಲೆಗೆ ಕಿರುಕುಳ ತಪ್ಪಿದ್ದಲ್ಲ ಎಂಬ ಸತ್ಯವಾಕ್ಯಕ್ಕನುಸಾರವಾಗಿ ಸಂಶಯದ ಕುಲವೊಂದು ನನ್ನ ಚಿತ್ತವೊಂದನ್ನು ಬಾಧಿಸುತ್ತಿದೆಯಲ್ಲ. ಓ ಮನಸರೇ, ಕೇಳಿದಿರೇ?
ಓ ದೇವತೆಗಳೇ, ಯಾವುದು ಯಾರಿಗೂ ಯಾವಾಗಲೂ ಸ್ಥಿರವಲ್ಲ ಎಂಬುದಕ್ಕೆ ನಾವೇ ನಿದರ್ಶನ. ದುಷ್ಟದಾನವರು ಭೂಲೋಕದಲ್ಲೇ ಹುಟ್ಟಿ ಪದೇ ಪದೇ ನಮ್ಮಿ ಸ್ವರ್ಗಲೋಕಕ್ಕೆ ದಾರಿಯನ್ನು ಮಾಡುತ್ತಾ ಇದ್ದಾರೆ. ಈ ಹಿಂದೆ ಬಂದಂತಹ ದುಷ್ಟರನ್ನು ಶ್ರೀಹರಿಯ ಕರುಣೆಯಿಂದ ಕೊಲ್ಲಿದ್ದೇವೆ. ಇನ್ನು ಮುಂದೆಯೂ ಬಂದರೆ ನೀವೇನು ಮಾಡುವಿರಿ? Hey,
ನನಗೆ ಅವರನ್ನು ಕೊಂದು ಕೊಡುತ್ತೇನೆ. ಇನ್ನು ಮುಂದೆ ಎಲ್ಲಿಯಾದರೂ ದಾನವರು ಬಂದರೆ ಅವರನ್ನು ಕೊಂದು ಕೊಡುತ್ತೇನೆ. ದೇವತೆಗಳೇ, ಶಿಕ್ಷೆಗೂ ರಕ್ಷೆಗೂ ದಕ್ಷನಾಗಿರುವ ಹಾ, ಭಗವಾನ್ ಪಕ್ಷವಾಹನ ದಯೆ ನಮ್ಮಲ್ಲಿರುವ ಭಯವಿದೆ. ಹಾ, ಬಂದಂತಹ ದುಳರನ್ನು ಕೊಂದು ಸ್ವರ್ಗವನ್ನು ನಾನು ಕಾಪಾಡುತ್ತೇನೆ. ಆಹಾ, ಸಂತೋಷವಾಗಿ ನೀವೆಂದ ನೋಡಿಗೆ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಾಗರದೊಳಗೆ ನೀವು ಕಲಿಗಳು ನಿಶ್ಚಯ ಸಾಗರದೊಳಗೆ ಕಳದ ನಮಗೆ ಕಳದ ನಮಗೆ ನಳಿನ ನಾಭನ ಕರುಣದಲ್ಲಿ ಓ ದೇವತೆಗಳೇ, ಸುರಪಾಲ, ನಿಮ್ಮ ವೀರೋಚಿತ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು. ಸ್ವರ್ಗವನ್ನು ರಕ್ಷಿಸುವಂತಹ ವ್ಯವಹಾರದಲ್ಲಿ ನೀವು ಎಷ್ಟು ಕರ್ತವ್ಯನಿಷ್ಠರಾಗಿದ್ದೀರಿ ಎಂಬುದು ತಿಳಿಯಿತು. ಆದ್ದರಿಂದ ಕಲರ ಭೀತಿ ನಮಗಿಲ್ಲ. ಆದ್ದರಿಂದ ಇಂದಿನ ಈ ಸಭೆಯನ್ನು ಮುಕ್ತಾಯಗೊಳಿಸೋಣವೇ?
ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮೊಡೆಯನ
ಅರ್ಚಿಸಿ ಪೂಜಿಸಿ ಹ್ಮ್. ಪ್ರಸಾದವನ್ನು ಸ್ವೀಕರಿಸಿ ಹ್ಮ್. ಆಮೇಲೆ ಹ್ಮ್. ನನ್ನದಾದಂತ ರಾಜ್ಯೋತಿಷಪುರದ ತುಂಬಿದ ಸಭೆಯನ್ನು ಸೇರಿಕೊಂಡೆ. ನನ್ನ ಸಭಾ ಪ್ರವೇಶವಾದ ತಕ್ಷಣವೇ ಈ ಕಡೆಗಳಿಂದಲೂ ಜಯಘೋಷಗಳು ಮೊಳಗುತ್ತಾ ಇದೆ. ನರಕಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಭೌಮಾಸುರ ಮಹಾಪ್ರಭುಗಳಿಗೆ ಶುಭವಾಗಲಿ ಎಂಬುದಾಗಿ ಇದನ್ನೆಲ್ಲ ಕೇಳುವಾಗ ಮನಸ್ಸಿಗೆ ಬಹಳ ಆನಂದವಾಗುತ್ತಾ ಇದೆ. ಸ್ವಾಮಿ, ಒಂದು ಕಾಲದಲ್ಲಿ ನರಕಪಾಲದಲ್ಲಿ ವಿಲವಿಲನೆ ಒದ್ದಾಡುತ್ತಿದ್ದನಂತೆ. ಆ ಹೊತ್ತಿಗೆ ಆ ಬಳಿ ಬಂದ ವಸಿಷ್ಠ ಮಹರ್ಷಿಗಳು ನನ್ನನ್ನು ಎತ್ತಿಕೊಂಡರಂತೆ. ನರಕಪಾಲದಲ್ಲಿದ್ದ ನನಗೆ ನರಕ, ಭೂಮಿಯ ಮೇಲಿದ್ದ ನನಗೆ ಭೌಮ ಎಂಬ ಹೆಸರನ್ನಿಟ್ಟರು. ಆಮೇಲೆ ಅವರಿಂದಲೇ ವಿದ್ಯಾರ್ಚನೆಯನ್ನು ಮಾಡಿದೆ. ಕಾಲ ಕಳೆಯುತ್ತಾ ಇತ್ತು. ಆದ್ರೆ ಏನು ಹೇಳೋಣ ಸ್ವಾಮಿ, ಒಂದು ದಿನ ನನ್ನ ಒಬ್ಬ ಸಹಪಾಠಿ ನನ್ನನ್ನು ಅಡಗಿಸಿದ ಎಂಬ ಕಾರಣಕ್ಕೆ ಆತನ ಕಪಾಲಕ್ಕೊಂದು ಬಡಿದು ಬಿಟ್ಟೆ. ಆತ ಸತ್ತೇ ಹೋದ. ಅಯ್ಯ, ನನ್ನ ಈ ರಾಕ್ಷಸ ಪ್ರವೃತ್ತಿಯನ್ನು ಕಂಡ ವಸಿಷ್ಠರು ನನ್ನನ್ನು ಅಲ್ಲಿಂದ ಹೊರದಬ್ಬಿದರು. ಅಲ್ಲಿಂದ ಅಳುತ್ತಾ ಅಳುತ್ತಾ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಇದ್ದೆ. ಆ ಹೊತ್ತಿಗೆ ರಕ್ಕಸ ಗುರುಗಳಾದ ಶುಕ್ರಾಚಾರ್ಯರು ನನ್ನನ್ನು ಕರೆದುಕೊಂಡು ಹೋದರು. ಆಮೇಲೆ ಅವರಿಂದಲೇ ವಿದ್ಯಾರ್ಚನೆಯನ್ನು ಮಾಡಿದೆ. ನರಕನಾಗಿದ್ದ ನನಗೆ ನರಕಾಸುರ, ಭೌಮನಾಗಿದ್ದ ನನಗೆ ಭೌಮಾಸುರ ಎಂಬ ಹೆಸರನ್ನಿಟ್ಟರು. ಆಮೇಲೆ ಅವರಿಂದಲೇ ಪ್ರೇರಿತನಾಗಿ ರಾಜ್ಯೋತಿಷಪುರವನ್ನೇ ನಿರ್ಮಿಸಿದೆ. ಅಳಿದುಳಿದ ದಾನವರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಬೇಕು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ. ಈ ವರ್ತಮಾನ ಕಾಲಕ್ಕೆ ಈ ರಾಜ್ಯೋತಿಷಪುರದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ನನ್ನ ಅಧಿಕಾರದಿಂದ ಎಲ್ಲ ಪ್ರಜೆಗಳು ಕ್ಷೇಮರಾಗಿದ್ದಾರೆ ಎಂಬುದು ನನಗೆ ಬಹಳ ಆನಂದವಾಗುತ್ತಾ ಇದೆ. ಅಯ್ಯ, ನನ್ನ ಈ ರಕ್ತದ ಏಳಿಗೆಗೆ ನಾನು ಮಾಡಿದ ಕೆಲಸವೇನಾದರೆ ಗೊತ್ತೇ? ಅನನ್ಯ ಭಜನೆಯ ಮೂಲಕ ಮೆಚ್ಚಿಸಿದೆ. ಆತ ನನ್ನ ಭಕ್ತಿಗೆ ಒಲಿದು ಬಂದು ಏನು ಬೇಕೆಂದು ಕೇಳಿದ. ನಾನು ಅಮರತ್ವವನ್ನು ಕೇಳಿದೆ. ಆಗ ಆತ ಒಂದು ಮಾತನ್ನು ಹೇಳಿದ, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಎಲ್ಲಾ ಜೀವರಾಶಿಗಳಿಗೂ ಮರಣ ಎಂಬುದು ನಿಶ್ಚಿತ. ಆದರೆ ಮರಣ ಹೇಗೆ ಬರಬಹುದು ಎಂಬುದು ತೀರ್ಮಾನ ಮಾಡಬಹುದು. ಆದ್ದರಿಂದ ನಾನೊಂದು ಉಪಾಯ ಮಾಡಿದೆ. ನನ್ನ ತಂದೆ ತಾಯಿ ಯಾರು ಎಂದು ತಿಳಿದವ ನಾನಲ್ಲ. ಆದ್ದರಿಂದ ತಂದೆ ತಾಯಿಯರೇ ಬಂದು ನನ್ನೊಂದಿಗೆ ಗಾಡಿಯಾಗಿ ಯುದ್ಧ ಮಾಡಿದರೆ ಮಾತ್ರ ನರಕಾಸುರನಿಗೆ ಮರಣ. ಆತ ಅದಿಕ್ಕೂ ತಾತ ಅಸ್ಪಂದ. ಅಯ್ಯ, ಬ್ರಹ್ಮದೇವನಿಗೆ ತಲೆ ಸರಿ ಉಂಟ? ತಂದೆ ತಾಯಿಯರ ಮಕ್ಕಳನ್ನು ಕೊಲ್ಲುವುದುಂಟೆ? ಇಲ್ಲ. ಆದ್ದರಿಂದ ನರಕಾಸುರನಿಗೆ ಮರಣವೇ ಇಲ್ಲ. ಈ ಸಂತೋಷದ ವಿಚಾರವನ್ನು ನಮ್ಮವರಿಗೆ ತಿಳಿಸಿದೆ. ದಿಗ್ವಿಜಯಕ್ಕೆ ಹೊರಟೆ. ಭೂಲೋಕದಲ್ಲಿ ಸಂಚಾರ ಮಾಡಿ ಜನದರ್ಪವನ್ನು ಮೂಡಿಟ್ಟು 16,000 ನಾರಿಯರನ್ನು ನನ್ನ ಸೆರೆಮನೆಯಲ್ಲಿಟ್ಟಿದ್ದೇನೆ. ಅಲ್ಲಿಂದ ನೇರವಾಗಿ ಪಾತಾಳಕ್ಕೆ ಇಳಿದೆ. ಹುಟ್ಟುತ್ತಿರುವ ನನ್ನ ಅಧಿಕಾರದ ಮುದ್ರೆಯನ್ನು ಒತ್ತಿದೆ. ಅಷ್ಟು ಮಾತ್ರವಲ್ಲ,
ನಾಲ್ಕ ಲೋಕದತ್ತ ಮನ ಮಾಡುತ್ತಿರುವ ಸಂದರ್ಭದಲ್ಲಿ ಹ್ಮ್ ನಾರದರು ಬಂದು ಹೇಳಿದ ಮಾತು ಆ, ನನಗೆ ಎಲ್ಲವೂ ಉಂಟಂತೆ, ಆದರೆ ಒಂದು ಮಾತ್ರ ಕಡಿಮೆ ಇದಂತೆ. ಏನು ನನ್ನ ವಾಮಭಾಗವನ್ನು ಬರಿದಾಗಿದೆ ಅಂತೆ. ಓಹೋ ಅದನ್ನು ಅಲಂಕರಿಸಲು ಆ, ಸುರಪನ ಮಡದಿ ಶಚಿಯ ಯೋಗಿ ಹೇಳದಳು. ಓ. ಆದ್ದರಿಂದ ಸ್ವರ್ಗಲೋಕವನ್ನು ಶಚಿಯನ್ನು ಪಡೆಯಬೇಕೆಂದು ಮನ ಮಾಡಿದ್ದೇನೆ. ಓ. ಆದರೆ ಈ ಬಗ್ಗೆ ನಾನು ಓರ್ವ ಆಲೋಚಿಸುವುದು ಸರಿಯಲ್ಲ. ಓ. ಇದ್ದಾರಲ್ಲ ನಮ್ಮವರು, ಓ. ಉಂಡು ತಿಂದು ಮಲಗುವವರು, ಓ. ಬಲಿಸಬೇಕು. ಏನು ನಡೆದಿದೆ? ಹೊರಗೆ ಏನು ಆಯಿತು? ಎದ್ದೇಳು. ಇದ್ದಕ್ಕಿದ್ದಂತೆ ಹ, ಮಂತ್ರಿ ಸೇನಾಧಿಪತಿಗಳು ಹ. ಸಭೆಗೆ ಬರಲಿ ಎಂಬ ಕರೆಗೇರಿ ಬಂತು. ಹ. ಕರೆದಂತ ವಿಚಾರ ಹ. ತಿರುಗಿಯಾದ ಮೆಚ್ಚಿದೆ. ಕರೆದಿಲ್ಲ,
ಸೇರಿ ಸುರಪನನ್ನು ಓಡಿಸಿ ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಮನ ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾರದರು ಬಂದು ಹೇಳಿದ ವಿಚಾರ ಸುರಪನ ಮಡದಿ ಶಚಿಯನ್ನು ಪಡೆಯಬೇಕಂತೆ. ಆ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಮಂತ್ರಿ ಸೇನಾಧಿಪತಿಗಳೇ, ಮೋಸ ಮಾಡಿದ್ದೀರಿ. ತಡ ಮಾಡುವುದು ಸರಿಯಲ್ಲ. ಮುಂದಿನಿಂದ ನಾನು, ಇಂದಿನಿಂದ ನೀವು, ಅತಿ ಶೀಘ್ರದಲ್ಲಿ ಏರೋಣ ಸ್ವರ್ಗಲೋಕ. ಹೋಗಿ ವಿಚಾರಿಸಿ. ಗೊಂಬೆ ಅದು ಅಲು ಮಾಡುವುದಿಲ್ವೋ? ಅದನ್ನು ಕಟ್ಟು ಬಿದ್ದಾಡಿ ಆಚೆ. ಇಲ್ಲಿಯ ಯಾರು? ಅಧಿಕಾರಿ. ಅಧಿಕಾರಿ ಯಾರು ನೀನು? ಅಧಿಕಾರಿ. ಓ, ದ್ವಾರಪಾಲಕ. ಮತ್ತೆ ಮಾತಾಡಬೇಡಿ. ಹಾ, ದ್ವಾರಪಾಲಕರು. ಕಾರು ಕಾರುವಲ್ಲಿ ಹಟ್ಟಿಯಲ್ಲಿ. ಆಯ್ತು, ಅದೆಲ್ಲ ಸರಿ. ಹಾ, ನೀವು ಯಾರು? ನೀವು ಇಲ್ಲಿಂದ ಬಂದದ್ದು? ಎಂತದ ನಿನ್ನದು ಪಾಪಿ ಮಗನೇ? ಅದೆಲ್ಲ ಇಲ್ಲಿಂದ ಬಂದದ್ದು. ಎಲ್ಲಿಂದ ಬಂದದ್ದು? ಅದೇ ಎಲ್ಲಿಂದ ಬಂದದ್ದು? ಓ, ನಿನಗೆ ನಮ್ಮ ಪರಿಚಯ ಸಿಗ್ಲಿಲ್ವೋ? ಇಲ್ಲ. ನಾನು ರಾಜೋದಿಶಪುರದ ಅಧಿಕಾರಿ ನರಕಾಸುರ. ಇದೆಲ್ಲ ನನ್ನವರು. ಈಗ ಗುರ್ತ ಸಿಕ್ಕಿದ ನಿಂಗೆ? ಅದೆಲ್ಲ ಸರಿ. ಹಾ. ಇದರಲ್ಲಿ ನಿಮ್ಮ ಬಾಯಲ್ಲಿ ಎಂತದ ನಿನ್ನದು? ಅದೆಲ್ಲ ಬಾಯಿ ಕಾಣುದಿಲ್ಲ. ಮತ್ತೆ ಇದೆಂತ ಇಷ್ಟು ದೊಡ್ಡದು? ಮಾತಾಡೋದು ಕಾಣುದಿಲ್ಲ ನಿಂಗೆ? ಹಾ, ಅದು ಸರಿ. ನಾನೀಗ ಏನ್ ಮಾಡಿ? ಓ, ಈಗ ನಿನ್ನ ಅಪ್ಪ ಇದ್ದಾನಲ್ಲ ಅಲ್ಲಿ ಒಳಗೆ ಒಬ್ಬ ದೇವೇಂದ್ರ, ಅವನಲ್ಲಿ ಹೋಗಿ ಹೇಳ್ಬೇಕು ಸ್ವರ್ಗಲೋಕದ ಪಟ್ಟವನ್ನು ನನಗೆ ಬಿಟ್ಟು ಕೊಡ್ಲಿಕ್ಕೆ. ಅಷ್ಟು ಮಾತ್ರವಲ್ಲ, ಅವನ ಮಡದಿದ್ದಾಳಲ್ಲ ಶಚಿ, ಅವಳನ್ನು ಬಿಟ್ಟು ಕೊಡ್ಲಿಕ್ಕೆ ಹೇಳು. ಹಾಗೆಲ್ಲ ಆಗುದಿಲ್ಲ. ಹಾ, ತಾಂಡ್ರೆ, ಬಾ, ತಾಂಡ್ರೆ. ತಾಂಡ್ರೆ. ಆಯ್ತು, ನಾನು ಹೋಗಿ ಹೇಳ್ತೇನೆ. ಹಾ, ಆದ್ರೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಏನು ಕೆಲಸ? ನೀವು ಒಬ್ಬರಲ್ಲ, ಇಬ್ಬರಲ್ಲ, ಹಲವಾರು ಜನ ಇದ್ದೀರಿ. ಹಾ, ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಹಾ, ಯಾವ ಸ್ಥಳಕ್ಕೆ ಹಾ. ಯಾರಾದ್ರೂ ಕಾವಲ್ಲ ಹಾ. ಇದು ಬೇಕಾದ್ರೆ ನಾನು ಮಂತ್ರಿ ಸೇನಾಧಿಪತಿಗಳೇ, ಪ್ರಭುನ ಕಡೆಗೆ ವಿಚಾರವನ್ನು ತಿಳಿಸಿದ್ದೇನೆ. ಹೌದು. ನಡೆಯೋಣ ಅತ್ತ ಕಡೆ. ಸುರನಾಥ ಲಾಲಿಸಯ್ಯನುಳ್ಳೆ. ಸುರನಾಥ ಲಾಲಿಸಯ್ಯನುಳ್ಳೆ. ಮಗನು ಬಾವರೆ ಸುರನಾಥ ಲಾಲಿಸಯ್ಯನುಳ್ಳೆ.
ಓಹೋ ಪ್ರಾಗ್ಜ್ಯೋತಿಷಪುರ. ಅದೇ ಬುದ್ಧಿ ಅದೇ. ಏನಂತೆ? ಅದು ಅವರಿಗೆ ನಿಮ್ಮ ಶಾಸ್ತ್ರವನ್ನು ಇದೆ. ಶಾಸ್ತ್ರನು ಪಟ್ಟ. ಅದೇ ಬುದ್ಧಿ ಅದೇ. ಆಮೇಲೆ ಏನಾಯ್ತು? ಆಮೇಲೆ ಹಾ ನಾನು ಒಂದು ಕೊಟ್ಟೆ. ಹಾ ಅವಾಗ ಅವ್ರು 2 ಕೊಟ್ರು. ಹಾ ತಲೆ ಜುಮ್ಮಂತು. ಹಾ ಕೂಡಲೇ 3 ಚಾ ಬಂತು. ಏ ಅದೆಂತದು? ಅದೇ ಬುದ್ಧಿ 3 ಚಾ. ಏ ಅದು ಮೂರ್ಛಾ ಅಲ್ವೋ? ಅದೇ ಮೂರ್ಛೆ. ಅದೇ ಬುದ್ಧಿ ಅದೇ. ಆಮೇಲೆ ಏನಾಯ್ತು? ಆಮೇಲೆ ನಾ ಚಾ ತರಿಸಿದೆ. ಅದೇನು ಚಾತರಿಸುವುದು? ಅದೇ ಬುದ್ಧಿ ಚಾ ತರಿಸುವುದು. ಓಹೋ ಚೇತರಿಸುವುದು. ಅದೇ ಬುದ್ಧಿ ಅದೇ. ಆಮೇಲೆ ಏನಾಯ್ತು? ಆಮೇಲೆ ನಾನು ಕೊಟ್ಟೆ ಅವತ್ತು. ನಾನು ಕೊಟ್ಟೆ ಅವತ್ತು. ನಿಲ್ಲಿಸು ನಿಲ್ಲಿಸು. ಅವರೇನು ಕೊಟ್ಟದ್ದು ನೀನೇನು ಕೊಟ್ಟದ್ದು? ಅವರು ಕೊಟ್ಟದ್ದು ಪೆಟ್ಟು, ಹಾ ನಾನು ಕೊಟ್ಟದ್ದು ಬೊಬ್ಬೆ. ಹೊರಗಡಿ.
ನಿನ್ನನ್ನು ಕೊಂಡು ಯಮನಾಲೆ ಕಟ್ಟುವೆನು ಜಾಗ್ರತೆ. ದೇವನಕ್ಕೂ ಎಂದಿದ್ದರೂ ನಮಗೆ ಸೇರಬೇಕಾದದ್ದು. ವಯಸ್ಸಿನಿಂದಲೇ ಹೊರದು ಹೊಳದಿಂದ ಮಾತಿನ ಹೇಳ್ತಾ ಇದ್ದೇನೆ. ದೇವಲೋಕವನ್ನು ಬಿಟ್ಟು ಕೊಟ್ಟರೆ ಸರಿ, ಇದರಿಂದ ಶಿವರಾಡಿದ್ದೇನು. ಕೈಯಲ್ಲಿ ಕುಲಿಶ ಏರುವುದಕ್ಕೆ ಐರಾವತ ಪದ ಮಧ್ಯದಲ್ಲಿ ನಿಂತವನೇ ಇಂದ್ರ. ಲೇಸಾಯಿತು ಲೇಸಾಯಿತು, ನಿನಗಿದುರಾದವ ಸಾಮಾನ್ಯನೆಂದು ತಿಳಿಯಬೇಡ. ರಾಜ್ಯೋತಿಷಪುರದ ಅಧಿಕಾರಿ ನರಕಾಸುರೆಂದ್ರೆ ನಾನೇ. ನೀನೇ ಸ್ವರ್ಗಲೋಕವನ್ನು ಬಿಟ್ಟುಕೊಡು. ಅಷ್ಟು ಮಾತ್ರವಲ್ಲ, ನಿನ್ನ ಮಡದಿ ಶಚಿಯನ್ನು ಬಡಿಲಿಕ್ಕೆ ಬಂದಿದ್ದೇನೆ. ನನಗೇನು ಸುಲಭದಲ್ಲಿ ಸಿಕ್ಕಿಲ್ಲ. ಮತ್ತೆ ಶತಯಾಗವನ್ನು ಮಾಡಿದ ಪುಣ್ಯದ ಫಲವಾಗಿ ನನಗೆ ಈ ಸ್ವರ್ಗಲೋಕದ ಅಧಿಕಾರ ಸಿಕ್ಕಿದೆ. ನಿನಗೂ ಬೇಕೆಂಬ ಆಸೆ ಇದ್ದರೆ ನೀನು ಶತಯಾಗವನ್ನು ಮಾಡಿಪ. ಅದಲ್ಲದೆ ನಿನ್ನ ದಿಟ್ಟತನವನ್ನು ತೋರಿಸಿದೆ ಎಂದಾದರೆ ಅಂತ ಉಂಟಲ್ಲ ವಜ್ರಾಯುಧ ತಲೆಯ ಸೀರೆ. ನೀನು ಮಾಡಿದ ಎಷ್ಟು ಯಾಗ? ಶತಯಾಗ. ಒಂದು ಗಣಮ ಮಾಡಿದ ಬಡಿದರೆ ಬಾಮುಂದು.
ಆ ಇಂದ್ರ ಓಡಿದಲ್ಲಿ ಹುಲ್ಲು ಕೂಡ ಮೊಳಕೆ ಬರ್ಲಿಕ್ಕಿಲ್ಲ. ಏಯ್, ಅದ್ಯಾರಲ್ಲಿ ಅದ್ಯಾರು? ಶಶಿ ದಿವಾಕರರು. ಶಶಿ ದಿವಾಕರರು ಇನ್ನು ಮುಂದೆ ನರಕಾಸುರನ ಅಪ್ಪಣೆ ಇಲ್ಲದೆ ಚಲಿಸುವಂತಿಲ್ಲ. ಮಂತ್ರಿ ಸೇನಾಧಿಪತಿಗಳೇ, ಹೋದ ಇಂದ್ರ ಏನಾದ್ರೂ ಒಂದು ಕೆಟ್ಟ ಬುದ್ಧಿಯನ್ನು ತೋರಿಸ್ತಾನೆ. ಅಷ್ಟರವರೆಗೆ ವಿಶ್ರಾಂತಿಯಲ್ಲಿರೋಣ. ಅಷ್ಟು ಮಾತ್ರವಲ್ಲ, ಕರುಣನ ಮನುಷ್ಯ ಇಲ್ಲ, ಅದಿತಿ ದೇವಿಯ ಕರುಣ ಉಂಡರ ಎಲ್ಲವನ್ನು ನನ್ನವರ ಕೈ ಎತ್ತೇನೆ. ವಿಧ ವಿಧ ಸಂಪದಗಳನ್ನು ಸದನಕ್ಕೆ ಒಯ್ಯಲು ಅದರೀಕ್ಷಿಸುತ್ತೆ. ತ್ರಿದಶರಗೆ ಮರುಗಿದನು ತ್ರಿದಶರಗೆ ಮರುಗಿದನು ನೋಡಿದಿರಿ, ದುಷ್ಟನಾದ ನರಕಾಸುರ ಸ್ವರ್ಗ ಪ್ರವೇಶ ಮಾಡಿದ್ದು ಮಾತ್ರವಲ್ಲದೆ ಇಲ್ಲಿಯ ಪವಿತ್ರ ವಸ್ತುವಾದಂತಹ ಅದಿತಿ ದೇವಿಯ ಕರ್ಣಕುಂಡಲ, ವರುಣನ ಮಣಿಶೈಲ ಎಲ್ಲವನ್ನು ತನ್ನ ಪುರಕ್ಕೆ ಒಯ್ದಿದ್ದಾನೆ. ಯಾರಲ್ಲಿ ನಮ್ಮ ಈ ಕಷ್ಟವನ್ನು ಹೇಳುವುದು? ಸರಿ ಸರಿ, ವೈಕುಂಠದಲ್ಲಿ ಶ್ರೀಕೃಷ್ಣನಿದ್ದಾನೆ. ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷಣೆಗಾಗಿ ಅವತಾರವನ್ನೆತ್ತಿದ್ದಾನೆ. ಸರಿ ಸರಿ, ಅವನಲ್ಲೇ ನಮ್ಮ ಕಷ್ಟವನ್ನು ಹೇಳುವ. ಆದ್ದರಿಂದ ಅತ್ತ ಕಡೆ ಸಾಗೋಣ. ವಕ್ಷಸ್ಥಳೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರದಳೇ ವೇಣುಕರೇ ಕಂಕಣವದೇ ಸರ್ವಾಂಗೇ ಕರಿಚಂದನಂ ಚ ಕಲಯಮೇ ಕಂಠೇ ಚ ಮುಕ್ತಾವಲಿ ಗೋಪಸ್ತೆ ಪರಿವೇಷ್ಟಿತ ವಿಜಯದೇಯ ಗೋಪಾಲ ಚೂಡಮಣಿ ಗೋಪಾಲ ಚೂಡಮಣಿ ಧಾರುಣಿ 17 ದ್ವಾರಕ
ಮಾಡಿಸಿದ್ದೇನೆ. ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷೆ ನನ್ನ ಈ ಅವತಾರದ ಉದ್ದೇಶವಾಗಿದೆ. ದುಷ್ಟ ಕಂಸ ಸಂಬಂಧದಲ್ಲಿ ಮಾವನಾದರೂ ಧರ್ಮದ ರಕ್ಷಣೆಗಾಗಿ ಆತನನ್ನು ವಧಿಸಿದ್ದೇನೆ. ಮಾಗಧನ ವಧೆಗಾಗಿ ಶರಧಿ ಮಧ್ಯದಲ್ಲಿ ದ್ವಾರಕಾ ಎಂಬಂತಹ ಪಟ್ಟಣವನ್ನು ನಿರ್ಮಿಸಿ ಸತ್ಯಭಾಮೆಯೊಂದಿಗೆ ಸಂತೋಷದಿಂದಿರುವ ಸಂದರ್ಭ ಅದಾರು ಬರುತ್ತಿರುವುದು. ಜಯ ಜಯ ಶ್ರೀರಾಮ ಶಾಂತ ಕೃಪಾಳು ಭಯ ನಿವಾರಣ ರಮಾಧವನೇ ನಿರುತಿರುಳು ದಯೆಲೋ ರಕ್ಷಿತ ಕರುಣ ಸಾಗರ ಅಚ್ಯುತ ಮಾಧವ ಕೇಶವ ನೀವೇ ನಮ್ಮನ್ನು ಕಾಪಾಡಬೇಕು. ಓ ದೇವೇಂದ್ರ ಏಳು ಏಳು ಆಳಿದನೆ ಬಿಡು ಬಂದ ಕಷ್ಟವ ನೀನೆಯಲ್ಲಿ ಕರೆ ಕರೆಸಿ ತಲುಪುವೆ ನೀನೆಯಲ್ಲಿ ಪರಿಗಣಿಸಿ ತಲುಪುವೆ ಜಾಲವಲ್ಲ ಏಳು ಜಗವ ನಾನು ಸುಮನದ ಹಾಳಿದ ಬಿಡುವಂದ ಅಕ್ಕವಲ್ಲಿ ಓ ದೇವೇಂದ್ರ ದೇವಾ ಏಳು ಏನಯ್ಯ ಇದು? ಹಾ ಸ್ವರ್ಗಲೋಕದಲ್ಲಿ ವಿಜೃಂಭಣೆಯಿಂದ ಜೀವನವನ್ನು ಸಾಗಿಸುತ್ತಾ ಇದ್ದ ನೀನು ಹೌದು. ಈಗ ಈ ದ್ವಾರಕಾ ಸಭಾ ಮಂಟಪವನ್ನು ನಾನು ಏರಿದ್ದಾಗ ಹಾ. ದುಃಖದಿಂದ ಇತ್ತ ಕಡೆ ಬರುವುದನ್ನು ಕಂಡರೆ ಹಾ ಯಾವುದೋ ಒಂದು ಕಷ್ಟ ನಿನ್ನನ್ನು ಬಾಧಿಸಿದೆ ಹೌದು ದೇವ. ಎಂಬುದನ್ನು ಹಾ. ನಾನು ಅರ್ಥೈಸಿಕೊಂಡೆ. ಹೌದು. ಏನು ಕಷ್ಟ ಬಂದಿದೆ ಹಾ ನನ್ನಲ್ಲಿ ಹೇಳಿದೆ ಎಂದಾದರೆ ಹಾ. ಲೀಲೆ ಮುಖಾಂತರ ಪರಿಹರಿಸಿಕೊಡುತ್ತೇನೆ. ಓ ದೇವಾ ಶ್ರೀ ಮನೋಹರ ಸ್ವಾಮಿ ಕೃಪಾಳು ಕಾಮ ಜನಗ ಕಮನೀಯನೆ ಭೂಮಿ ಗತಿಪನಾದಯೇ ನರಕದಾನವನು ಕಾಮುಕ ತಂಡದಿಂದ ಬಯಸಿನ ಕಲವು ಕಲವತಿ ಗೆಲಿದೆಮ್ಮ ಅದಿತಿ ಕುಂಡಲವ ವಿಧ ವಿಧ ಸಂಸದ ಸದನ ಕೊಯ್ದಿರುವ ಶ್ರೀ ಮನೋಹರ ಸ್ವಾಮಿಯೇ ಕೃಪಾಳವಾಗಿ ಓ ದೇವಾ ದೇವೇಂದ್ರ ನಮಗೆ ಬಂದ ಕಷ್ಟವನ್ನು ಏನೆಂದು ಹೇಳಲಿ. ಹ್ಮ್. ತ್ರಿಮೂರ್ತಿಗಳು ಹಾ. ಸ್ವರ್ಗಲೋಕವನ್ನು ಆಳ್ವಿಕೆ ಮಾಡಲು ಎಂದು ನನಗೆ ಕೊಟ್ಟಿದ್ದರು. ಹಾ. ಆದರೆ ಹ್ಮ್. ನರಕನೆಂಬ ದಾನವನಂತೆ ಹ್ಮ್. ರಾಜ್ಯೋತೀಶಪುರವಂತೆ
ಹಾ ತನ್ನವರನ್ನು ಸೇರಿಸಿಕೊಂಡು ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ ದೇವ. ಓಹೋ ಅಷ್ಟು ಮಾತ್ರವಲ್ಲ, ಇಲ್ಲಿಯ ಪವಿತ್ರ ವಸ್ತುವಾದಂತಹ ಹಾ ಅದಿತಿ ದೇವಿಯ ಕರ್ಣಕುಂಡಲ, ಹಾ ವರುಣನ ಮಣಿಶೈಲ ಕದವುಗಳಿಂದೆಲ್ಲ ತನ್ನ ಪುರಕ್ಕೆ ಒಯ್ದಿದ್ದಾನೆ. ಇದರಿಂದೆಲ್ಲ ನೀನೇ ನಮ್ಮನ್ನು ಕಾಪಾಡಬೇಕು. ಓ ದೇವೇಂದ್ರ ಬಿಡ ಚಿಂತೆ. ಬಿಡುವಲಯ ಕ್ಲೇಶಗಳ ಸೌಹಾಸ. ದೇವೇಂದ್ರ ಕ್ಲೇಶದಿಂದಲೇ ನನ್ನೆಡೆಗೆ ಬಂದೆ. ಹೌದು. ಈ ಸಲ ಬಂದಂತಹ ಕಷ್ಟವನ್ನು ಹಾ ನಿನಗೆ ನಿವಾರಿಸಲು ಅಸಾಧ್ಯವಾಗಿ ಹೋಯಿತು. ಇಲ್ಲ. ಕಷ್ಟ ಬಂದದ್ದಾದರೂ ಯಾರಿಗೆ? ಹಾ ದೇವತೆಗಳಿಗೆ ಮಾತ್ರವಲ್ಲ, ಹಾ ನಮ್ಮೆಲ್ಲರ ಮಾತೆಯಾದಂತಹ ಹಾ ಅದಿತಿ ದೇವಿ. ಹೌದು ದೇವ. ಹಾಗಾಗಿ ಹಾ ಪುನಃ ಆ ದಡಿಗ ನರಕಾಸುರನನ್ನು ಹಾ ಕೊಂದು ನಿನಗೆ ಪುನಃ ಸ್ವರ್ಗವನ್ನು ಸ್ವಸ್ತುಗಳನ್ನು ಒಪ್ಪಿಸುತ್ತೇನೆ. ಹಾ ಧೈರ್ಯದಿಂದ ಹಾಗೆ ಆಗಲಿ. ಜಯ 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 ಜಯ. ದೇವೇಂದ್ರನಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಕಳುಹಿಸಿದ್ದೇನೆ. ಆದರೆ ಈ ಕೆಲಸವು ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ. ಸತ್ಯಭಾಮ ಇದ್ದಾಳೆ, ಅವಳನ್ನು ಕಳೆದುಕೊಂಡು ಹೋಗಬೇಕಾಗಿದೆ. ಹಾಗಾಗಿ ಗರುಡನ ಮೂಲಕ ಮುನ್ಸೂಚನೆಯನ್ನು ಕೊಡುತ್ತೇನೆ. ಗರುಡ ಬಾ, ಸ್ವರ್ಗಕ್ಕೆ ಹೋಗ. ಎಲ್ಲಿಗೆ ಗಮನ ನಿಲ್ಲೆನ್ನ ರಮಣ. ಎಲ್ಲಿಗೆ ಗಮನ ಎಲ್ಲಿಗೆ ಗಮನ 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 ನಿಲ್ಲೆಲ್ಲ ರಮಣ ನಿಲ್ಲೆಲ್ಲ ರಮಣ.
ಏನು ವಿಚಿತ್ರ? ಎಂದಿನ ಹಾಗಲ್ಲ ನೀನು. ಹಾ. ಹೊಲದಲ್ಲಿ ಸುದರ್ಶನ ರಾರಾಜಿಸುತ್ತಾ ಇದ್ದಾನೆ. ಅದು 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 ಗರುಡನು ರೆಕ್ಕೆಯನ್ನು ಬಡಿದು ಕಾಯುತ್ತಾ ಇದ್ದಾನೆ ನಿಮಗಾಗಿ. ಹೌದು. ಅದು ನೀವು ಸಮರ ಏರ್ಪಟ್ಟಿದೆ ಎಂಬುದನ್ನು ಅರ್ಥವಹಿಸಿಕೊಂಡೆ. ಆದ್ರೆ ಯಾರೊಡನೆ ಎಂಬುದು ನನಗೆ ಅರ್ಥವಾಗಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ ಸ್ವಾಮಿ, ಯಾರಲ್ಲಿ ಕದನ, ಯಾಕೆ ಹೀಗೆ ಹೊರಡಿದ್ದೀರಿ ಎಲ್ಲವನ್ನು ನನ್ನಲ್ಲಿ ಹೇಳಬಾರ್ದೆ. ಹಾಗಾದರೆ ನಿನಗೀಗ ವಿಷಯ ತಿಳಿಬೇಕಲ್ವಾ? ಹೌದು, ನನಗೆ ತಿಳಿಯಲೇಬೇಕು. ಹಾಗಾದರೆ ಕೇಳು ಓ ಕೀರವಾಣಿ. ಹೇಳಿ ಸ್ವಾಮಿ. ಕೀರವಾಣಿ ಕೇಳೆ, ಕೇಳೆ, ಕೇಳೆ. ಆದರೆ ಕಾರಣಾಂತರಗಳಿಂದ ಅವಸರವಾಗಿ ಹೊರಟ ಕಾರಣ ನನಗೆ ತಿಳಿಸಲು ಅಸಾಧ್ಯವಾಗಿ ಆದರೆ ಈಗ ಹೇಳುತ್ತೇನೆ ಕೇಳು. ದೇವತೆಗಳಿಗೆ ಕಷ್ಟ ಬಂದಿದೆ. ದುಷ್ಟ ನರಕಾಸುರನು ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಇದೆಲ್ಲ ಒಂದು ವಿಷಯವೇ ಸ್ವಾಮಿ. ದೇವತೆಗಳಿಗೆ ಕಷ್ಟ ಬರಲು ಇದ್ದಂತೆ. ಹಾಗಲ್ಲ ಧಾಮ, ಅವಷ್ಟು ಮಾತ್ರ ಮಾಡಿದ್ದಲ್ಲ, ಅತಿಥಿಯ ಕುಂಡಲವ
ಯಾಕೆ ಭಾಮ ನೀವೀಗ ಹೊರಟದ್ದು ದೇವತೆಗಳಿಗೆ ಕಷ್ಟ ಬಂದಲ್ಲಿ ನನಗೆ ಸಂತೋಷವಾಗುವುದು. ಸಂತೋಷವಲ್ಲ ಸ್ವಾಮಿ, ಮತ್ತೆ ಕಾರಣ ಉಂಟು. ನೀವೀಗ ಹೊರಟದ್ದು ಸ್ವರ್ಗಲೋಕದಲ್ಲಿ.
ಪಾರಿಜಾತದ ವೃಕ್ಷ ತೋರುವೆ 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 ಎನ್ನುತ್ತವೆ ತೋರುವೆ ಮಾರಾರಿ ಪದದಾಣೆಯ ಮಾರಾರಿ ಪದದಾಣೆಯ ಮಾರಾರಿ ಪದದಾಣೆಯ ಪಾರಿಜಾತದ ವೃಕ್ಷದ ರೂಪದಲ್ಲಿ ಮಾರಾರಿ ಪದದಾಣೆಯ ಆಧೀರ ನೀ ಕಂದಿದ್ದ ಸಾನವ ಎಲ್ಲವ ಓ ಧೀರ ನೀ ಕಂದಿದ್ದ ಸಾರವ ಎಲ್ಲವ ಈ ರೀತಿ ಮನೆದ ಪ್ರಿಯ ಧೀರ ನೀ ನಂಬಿದ್ದ ಸಾರವ ಎಲ್ಲವ ಈ ರೀತಿ ಮನೆದ ಪ್ರಿಯ ನೀ ಈ ರೀತಿ ಮನೆದ ಪ್ರಿಯ ಈ ರೀತಿ ಮನೆದ ಪ್ರಿಯ ಪಾರಿಜಾತದ ವೃಕ್ಷ ತೋರುವೆ ಎನ್ನುತ್ತವೆ ಮಾರಾರಿ ಪದದಾಣೆಯ ನೀವು ಸ್ವಲ್ಪ ಹಿಂದೆ ಹೋಗಿ ಅಂತೆ ಹೇಳುದು ಅರ್ಥವೇ ಆಗುವುದಿಲ್ಲಲ್ಲ. ಹಿಂದೆ ಹೋಗಿ ಅಂದ್ರೆ ಹಿಂದೆ ಹೋಗಿ ಹಾಗಲ್ಲ. ಮತ್ತೆ ಸ್ವಲ್ಪ ಘಟನೆ ಹಿಂದೆ ಆದ ಘಟನೆನ ನೆನಪು ಮಾಡಿಕೊಳ್ಳಿ. ಹಾಗೆ ಯೋಚಿಸು. ಯೋಚಿಸಬೇಕು ಅಂತ ಹೇಳಿ
ಪ್ರಜ್ಯೋತಿಷ್ಯಪುರದಲ್ಲಿರುವ ಎಲ್ಲರೂ ಕೂಡ ನಿದ್ರಾದೇವಿಯ ಮಡಿಯಲ್ಲಿ ಹಾಯಾಗಿ ನಿದ್ರಿಸುತ್ತಿರುವಂತಹ ಹೊತ್ತು ಕರ್ಣ ಕರ್ಕಶವಾದಂತಹ ಶಂಖಧ್ವನಿಯೊಂದು ಕೇಳಿಸಿತು. ಎದ್ದು ನೋಡಿದರೆ ಏನಾಶ್ಚರ್ಯವಾಗುತ್ತಾ ಇದೆ. ಪುರದ ರಕ್ಷಣೆಗಾಗಿ ನಾನು ಬಿಗಿದ 6000 ಭಾಷೆಗಳು ಕತ್ತರಿಸಲ್ಪಟ್ಟಿದೆ. ಹಾಗಾದರೆ ನಮ್ಮ ಪುರಕ್ಕೆ ಯಾರು ಪ್ರವೇಶಿಸುತ್ತಾರೆ? ಕಾಲನಾಗಲಿ. ಕಣ್ಣಾಯಿಸಿ ನೋಡಿದರೆ ನಿರಾಕ್ಷರವಾಗುತ್ತಾ ಇದೆ. ಹಕ್ಕಿಯೊಂದು ವೃತ್ತಾಕಾರವಾಗಿ ಹಾರಾಡುತ್ತಾ ಇದೆ. ಆ ಹಕ್ಕಿಯ ಮೇಲೆ ಇಬ್ಬರು ಕುಳಿತುಕೊಂಡಾಗಿ ಗೋಚರಿಸುತ್ತಾ ಇದೆ. ಇನ್ನು ತಡ ಮಾಡುವುದಲ್ಲ, ಅಂಬರ ಪದಕ್ಕೆ ನುಗ್ಗುತ್ತೇನೆ.
ಬಿಡಲಾರೆ ಹಾ. ನಿನ್ನನ್ನು ಕೊಂದು ಯಮನಾರ ಕಟ್ಟಿಸುತ್ತೇನೆ. ಕುಲಗಳನೆ ಕೇಳುವುದಿಲ್ಲದೆ ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ಕೊನೆಯ ಕಾಲಕ್ಕೆ ಬಂದಂತಹ ಬುದ್ಧಿಯನ್ನು ತಿದ್ದುವುದಕ್ಕಾಗಿ ಬಂದಿದ್ದೇನೆ. ಮರ್ಯಾದೆಯಿಂದ ಕಾರ್ಯವಾಗಿ ಶರಣಾಗು. ಇಲ್ಲವಾದಲ್ಲಿ ಕೊಂದೇನು. ಬಾ ಮುಂದೆ. ಯುದ್ಧವಂತೆ ಯುದ್ಧ ರಣಕ್ಷೇತ್ರದಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನಿರೀಕ್ಷೆಯಲ್ಲಿರುತ್ತೇನೆ. ಹೇಗೆ ಕೊಲ್ಲುವುದು ಅವನನ್ನು? ಅವನನ್ನು ನೋಡಿದ್ದೆ ಒಮ್ಮೆ. ನೋಡಿದ್ರೆ ಎದುರು ಓಡುವವರು. ನೋಡುವಾಗೆ ಇರುವವರೆಲ್ಲ ಬಲಶಾಲಿಗಳೇನಲ್ಲ. ಸ್ವಾಮಿ, ಸುದರ್ಶನ ಚಕ್ರದಿಂದ ಅವನ ಶಿರವನ್ನು ತುಂಡರಿಸು ಸ್ವಾಮಿ, ಹೇಳಿ. ಇಲ್ಲ ಬಾಮ, ನನಗೆ ಆಗುವುದಿಲ್ಲ. ಆಗುವುದಿಲ್ಲ? ಇಲ್ಲ. ಸ್ವಾಮಿ ದೇವೇಂದ್ರನಿಗೆ ನೀವು ಮಾತನ್ನು ಕೊಟ್ಟಿದ್ದೀರಿ. ಎಂತ ನೆನಪಿಲ್ಲ? ಮಾಡುದು? ಮೊದಲು ನನ್ನ ಪ್ರಾಣ ಉಳಿಯಬೇಡ್ವಾ? ಹೀಗೆ ಹೇಳಿದಾಗ ಯುದ್ಧ ಮಾಡುವುದಿಲ್ವಾ? ಇಲ್ಲಪ್ಪ, ಖಂಡಿತ ಸಾಧ್ಯ ಇಲ್ಲ. ಇನ್ನೊಮ್ಮೆ ಕೇಳ್ತಾ ಇದ್ದೇನೆ, ಯುದ್ಧ ಮಾಡುವುದಿಲ್ಲ. ಇಲ್ಲ 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 ಇಲ್ಲ. ನಾವು ಹೋಗ್ಬೋದು. ಹೋಗುದು. ಹಾ, ಮತ್ತೆ ನೋಡಿಕೊಳ್ಳುವ. ಮತ್ತೆ ಎಲ್ಲ ಆಗುದಿಲ್ಲ. ನಿಮಗೆ ಯಾವತ್ತಿದ್ರು ಮತ್ತೆ ಮತ್ತೆ. ಹಾ. ಮೂರು ಮೂರು ಮಾತಿಗೆ ಹೇಳುತ್ತಿದ್ದೇನೆ, ಆಗುದಿಲ್ವಾ? ಇಲ್ಲಪ್ಪ. ಸರಿ. ಎಂತ? ಇಲ್ಲ ಬಾಣ ಕೊಡಿ ಸ್ವಾಮಿ, ನಾನು ತಗೊಳ್ತೇನೆ. ಅದು ಮಕ್ಕಳಾಟಿಗಲ್ಲ. ಮಕ್ಕಳಾಟಿಗೆಲ್ಲ ನನಗೆ ಗೊತ್ತುಂಟು. ನೀವು ಹೆಚ್ಚು ಮಾತಾಡುದು ಬೇಡ. ಕೊಡಿ ಕೊಡಿ, ಅದು ಕೊಡಿ. ಯುದ್ಧ ಮಾಡ್ತೀಯ ನೀನು? ಮತ್ತೆ ಅವನು ಶಸ್ತ್ರಶಾಸ್ತ್ರ ಪರಿಣಿತ. ಸ್ವಾಮಿ, ಒಂದು ಹೋಗು, ಅಡ್ಡಿ ಜಯಶಾಲಿಯಾಗಿ ಬಾ.
ಏ ಅವನನ್ನು ಬಿಡು, ಆಯುಧ ಕೆಳಗಿಡು, ಬಾ ನನ್ನೊಂದಿಗೆ. ನಿನ್ನೊಂದರ ಮೇಲೆ ಇದು ಏನಲ್ಲಿ? ಏನು ಹೇಳಿದೆ? ಹ? ನಿನ್ನ ಕೈ ಹಿಡಿಬೇಕಾ? ಹ? ನಿನ್ನ ಕಣ್ಣು ಮೂಗು ಬಾಯಿ ಹ? ಎಲ್ಲಿ ಉಂಟಂತಾನೆ ಹುಡುಕಿ ನೋಡು ಬರಬೇಕಾಗಿತ್ತು. ಹ? ದಾರಿಯುಂಟ ಕುರುಬಿ. ಏ, ನೀನು ಮಾತಾಡಬೇಕು, ಚೆಟ್ಟು ತಿಂದು ಕೂತಣ್ಣದಲ್ಲ. ನೀನು ಹೇಳು. ಹಾ, ಆಯ್ತು, ಈಗ ನೀನು ಹೇಳು. ನಿನಗೆ ಇನ್ನೂ ಸಾಕಾಗ್ಲಿಲ್ವಾ? ಹ? ಅಲ್ಲಿ ಅಷ್ಟು ಮಂದಿ ಹೆಣ್ಣು ಮಕ್ಕಳನ್ನು ಸೆರೆವಾಸದಲ್ಲಿ ಇಟ್ಟಿದ್ದೀವಲ್ಲ? ಹ? ನಿನಗೆ ಇನ್ನೂ ಬೇಕಾ? ನಿನ್ನಂತ ಹೆಣ್ಮಕ್ಕಳಲ್ಲಿಲ್ಲ. ಹೌದೇ? ಹಾ. ನನ್ನಂತಿರಲಿಕ್ಕೆ ಸಾಧ್ಯ ಇಲ್ಲ. ಹ? ನಿನ್ನ ದುರ್ಬುದ್ಧಿ ಎಲ್ಲ ಇಳಿಸ್ತೇನೆ. ಮುಚ್ಚಬಾಯ್. ಸುಂದರಿ ಓ ಸುಂದರಿ ಅಂತ ಭಾವಿಸಿ ನೀತಿಯಿಂದ ಹೇಳ್ತಾ ಇದ್ದೆ. ಏನು? ಇನ್ನು ನೀತಿ ಇಲ್ಲ, ಬಾಯಿದ್ದಕ್ಕೆ. ನೋಡು. ಸತಿ ಪುರುಷ ಬಂದಾಗೆ ಸಮರದಿ ಕದಿಯೊಳಚಡೆಯೇ ಧರಣಿ ಗುರುಳುತ್ತದೆ ಕ್ಷಿತಿ ಕುಮಾರಗನೆಂದೆಯೇ ಮನದಿ ಮನದಿ ಯೋಚಿಸುದಾಯ ಶತಬೆಳಾತ್ಮಕಮಿತ್ತ ವರದಲ್ಲಿ ಕ್ಷಿತಿಯೊಳೆನ್ನು ಗೆಲ್ಲಲು ಮಾತಾ ಪಿತರು ಹೊರತು ಮಿಕ್ಕವರಿಲ್ಲ ಎಂದು ಚಿಂತಿಲಿಲ್ಲ ಅರರೆ, ಏನು ಆಶ್ಚರ್ಯವಿದು! ಇದ್ದಕ್ಕಿದ್ದಂತೆ ರಣಕ್ಷೇತ್ರದಲ್ಲಿ ಹೊರಡು ಬಿಟ್ಟೆ ಅಲ್ಲ. ಬ್ರಹ್ಮದೇವರಿತ್ತವರ ಪಡೆದ ಮಾತಾಪಿತರಿಂದಲ್ಲದೆ ಬೇರೆ ಯಾರಿಂದಲೂ ನನಗೆ ಮರಣವೇ ಇಲ್ಲ ಎಂದು. ಆದರೆ ಇವರು ನನ್ನ ಮಾತಾಪಿತರೇ. ಭಕ್ತಿಯಿಂದ ಸ್ತುತಿಸುತ್ತೇನೆ. ಜಯ 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 ಜಯ. ಮಗನೇ ನರಕಾಸುರ, ಭಕ್ತಿ ಭಾವಕ್ಕೆ ಹೆಚ್ಚು ಮಾತುಗಳಿಲ್ಲದೆ ಸತ್ಯವಿದ ಮನ ನಿತ್ಯ ಮಗನೇ ನರಕಾಸುರ, ತಂದೆ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ.
ಮನದ ಇಚ್ಛೆಯನ್ನು ಕೇಳುವುದು. ತಂದೆ ಹರೇ ನಿನ್ನ ದಿವ್ಯ ಚರಣ ಈಕ್ಷಿಸಿದ ಮೇಲೆಯೇ ಇರುವುದೇ ಬಯಲಾದೆ ಮನವೇ ನಿರತ ಶಿವಮಯ ಬೆಸರು ತಲೆಯೊಳಗೆ ಮೆರೆವಂತೆ ನಿರತ ನಿರ್ಣಯ ಬೆಸರು ತಲೆಯೊಳಗೆ ಮೆರೆವಂತೆ ಕರುಣಿಸುವ ಸಾಯುಜ್ಯ ಮುದತೆ ಹರಿಯೇ 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 ನರಕಾಸುರ, ಈ ಆಶ್ವೀಜ ಬಹುಳ ತ್ರಯೋದಶಿಯ ಮಧ್ಯರಾತ್ರಿಯಂದು ನಿಮ್ಮ ದರ್ಶನವಾಯಿತು. ನಾಳಿನ ದಿನವನ್ನು ಜನರು ನರಕ ಚತುರ್ದಶಿ ಎಂದು ಕೊಂಡಾಡಲಿ. ಹಾಗೆ. ಇದೇ ನನ್ನ ಆಸೆ. ತಥಾಸ್ತು ಮಗನೇ, ಇದೋ ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ದುಷ್ಟ ನರಕಾಸುರನ ವಧೆ ಆಯಿತು. ಇನ್ನು ನಿನ್ನ ಮನದ ಇಚ್ಛೆಯಂತೆ ಪಾರಿಜಾತ ವೃಕ್ಷವನ್ನು ನೋಡುವುದಕ್ಕಾಗಿ ಅತ್ತ ಕಡೆ ತೆರಳೋಣ. ಹಾಗೆ ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ದಯರು ಬೆಳಗಾಂಗವರ ಪುಣ್ಯಕ್ಷ ಇದುವರೆಗೆ ನರಕಾಸುರ ಮೋಕ್ಷ ಎಂಬ ಪುಣ್ಯ ಕಥಾಭಾಗವನ್ನು ಧರ್ಮಕ ಶಾಲೆಯ ಮಕ್ಕಳು ಬಹಳ ಒಂದು ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶಿಸಿದ್ದಾರೆ. ಭಾಗವಹಿಸಿದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಮಹಿಳಾ ಯಕ್ಷಗಾನ ಹಾಗೂ ಬಾಲ ಕಲಾವಿದರ ತಂಡದಿಂದ ತುಂಬ ಹೃದಯದ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇದಕ್ಕೆ ವಿಶೇಷವಾಗಿ ನಿರ್ದೇಶನ ನೀಡಿದಂತಹ ಶೇಖರ್ ಶೆಟ್ಟಿ ಬಾಯಾರು ಹಾಗೂ ಸುರೇಶಣ್ಣ ಹಾಗೂ ಎಲ್ಲ ಪುಟಾಣಿ ಮಕ್ಕಳ ಹೆತ್ತವರಿಗೂ ಈ ಮೂಲಕ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಪ್ತಾಹದ ಪ್ರಯುಕ್ತ ನೀಡುವಂತಹ ಸಣ್ಣ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಇದರ ನಿರ್ದೇಶಕರಾದಂತಹ ಶೇಖರ್ ಶೆಟ್ಟಿ ಬಾಯರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಾಲಕಲಾವಿದರ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗ